ಅವರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಡ ಇರ್ತಾ ಇದೆ. ಆ ಕಾರಣದಿಂದ ಪೊಲೀಸರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒತ್ತಡ ಅಂದ್ರೆ ಏನು? ಒತ್ತಡ ಅಂದ್ರೆ ಏನಪ್ಪ? ಅಂದ್ರೆ ಬಂಧಿಸಲೇಬೇಕು ಅನ್ನೋ ಬಂಧಿಸಲಿಕ್ಕೆ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಹೌದು. FIR is registered under section 353. Whether it is bailable offence or non-bailable offence. ಹೇಳಿ ನೀವೇ. ನಾನು ಹೇಳಿದ್ದಲ್ಲ. ಹೇಳ್ರಿ, ಬೇಲಬಲ್ ಅಫೆನ್ಸ್ಗೂ ಅಲ್ಲ, ನಾನ್ ಬೇಲಬಲ್ ಅಫೆನ್ಸ್. 7 years ಇಂಪ್ರಿಸನ್ಮೆಂಟ್ ಇದೆ. ಏನು ಮಾಡಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು ಎರಡು FIR ಇದ್ದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ. ಹಾಗಾದ್ರೆ MLA ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋದು ನೋಡಿ, ಹೇಳಿಯಪ್ಪ. ದಾವಣಗೆರೆ ಸರ್ अभय चंद्र जैन ಸರಿ